ಶೌಚವಾದ ಸ್ವೀಕಾರ ಮತ್ತು ಕೊಂಚ ಕ್ಷೀರವು ಪುನಃ ಅಂಚನೆ ನಿತ್ಯ ಕ್ಷೀರಾನ್ನ ಭೋಜನ ಮಾಡಬೇಕು. ಆ ದೇವರ ಅನುಗ್ರಹ ಕೊಡು ಮಾತ ಸತ್ಯನಾಮ ಅಂಚನೆ ಹಿಂದಾಯ ಮತ್ತು ದೇವತಾ ದೈವ ಪ್ರತಿಷ್ಠೆನ ನಿರ್ವಿಘ್ನವಾದಂಥ ಸಕಟುಂಬವನ್ನು ಅಭಿವೃದ್ಧಿವಂತಗೊಳ್ಳಲು ಒಂದು ದೇವರ ಪ್ರಾರ್ಥನೆ. शिवम वास्तु वास्तु शुभम शुभम वास्तु शुभम वास्तु वास्तु शिवम शिवम वास्तु शिवम वास्तु वास्तु शुभम vale, más de la parte hasta burlar.
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯರಂ ಸರ್ವಲೋಕೈಕನಾಥಂ ವಿಷ್ಣುಂ ಜಿಷ್ಣು ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪಂ ದೈತ್ಯಾಂತ ನಮಃ ಪುರುಷೋತ್ತಮಂ ಕಲ್ಯಾಣಾದ್ಭುತಗಾತ್ರಾಯ ಕಾಂಕಾರ್ಣಪ್ರದಾಯ ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ನಮಃ. ರಾಮಕ್ಕನ ಹಿರಿತನದು ಈ ಜಾಗಗಳು ಕುಟುಂಬದಲ್ಲಿ ಮೂಲ ಇಲ್ಲಿ ಮಾಡ್ತದೆ ಆರಾಧನೆ ಮಾಡ್ಕೊಂಡಿರ್ತೇವೆ. ಪ್ರಶ್ನೆ ಮಾತ್ರ ಇಲ್ಲದ ಬೋರ್ಡಾಫ್ನ ಪರಿಹಾರ ಮಾಡ್ತೇವೆ. ಹೊಸತ್ತು ಕುಟುಂಬದ ಇಲ್ಲು ಕೈಯಲ್ಲಿ ಬೋರ್ಡಾಫ್ನ ಸ್ಥಾನದಲ್ಲಿ ದಿನಕ್ಕೆ ಪ್ರಥಮದ ಪಟ್ಟಣ ನಾವು ಕುಟುಂಬಗಳು ಏನಾದರೂ ತೋರಿಸಬೇಕಾಗ್ತದೆ. ಕುಟುಂಬದ ಇಂದಿನಿಂದ ದುರಿತದಿಂದ ಆತ ಪರಿಹಾರಕ್ಕೆ ಕುಟುಂಬದ ಉಳಿಸಿಕೊಂಡು ರಾಮದೇವ ಬದಲಿಗೆ ತಂದು ಆತನ ಉತ್ತರೋತ್ತರ ಶ್ರೇಯ ಅಭಿವೃದ್ಧಿ ಇರಲಿಲ್ಲ ದೇವದೇವರಿಲ್ಲ ದೇವನಾಥಗಳಿಲ್ಲ ನಮ್ಮ ಪದವಿಗಳ ಸನ್ನಿಧಾನ ಕಲ್ಯಾಣ ಅದ್ಭುತಗಾತ್ರಾಯ ದೈವಶ್ರೇಕರನಾಥಾಯ ಶ್ರೀನಿವಾಸಾಯ ಓಂ
ोत्तमैकारणेश्वरं विष्णेन विष्णुनाथाय याकण्डेतु तुषारहारधोलाय अशुभ्रवस्त्रावताय या वीणा प्रदण्डमण्डितकराय अखिलविघ्नाशनाय या ब्रह्माच्युतशङ्करास्मद्गुरु देवीतपूजिता श्यामां पातु सरस्वती शेषसाक्षातः आदित्यादिनुग्रहाः प्रहरान् निषादेवराशयो नक्षत्राणि देवप्रज्ञाः मासाब्दाः सहस्रजातमुराशयः सर्वे स्थापरज्ञाः प्रतिदिनं कुर्वन्तु नामगुणं गुरुजलನ್ನ ದೇವದೇವರನ್ನ ಸೋಮನಾಥನ ಯುವರಾಜನಾಯಕನಾಗಿರುವುದು ನಿಮ್ಮ ಪದ ನೋಡಿ ಕುಟುಂಬದ ದೇವದೇವರು ಆ ಕಲ್ಪವಾದ ರಾಮಕೃಷ್ಣ ಕುಟುಂಬಸ್ಥರು ಆರಾಧಿಸುತ್ತಾರೆ ದೈವದ ಒಂದು ಪ್ರತ್ಯೇಕ ಸ್ಥಾನ ನಿರ್ಮಾಣಕ್ಕೆ ಪ್ರತಿಷ್ಠಾ ಮುಹೂರ್ತನು ಸುಮುಹೂರ್ತ ಮಲ್ಪಾದರೂ ಅಟ್ಲ ಸಾನ್ನಿಧ್ಯ ಪರಿಪೂರ್ಣವಾದ ಮುಂದಿನ ಕುಟುಂಬ ಸಂಸಾರ ಬೋರ್ಡ್ ಆಫ್ ಸ್ಟಾರ್ ಸುಖಾಕಾಲಂತಂತದ್ದು ಕುಟುಂಬ ವೃದ್ಧಿಯಿಂದ ಪ್ರತಿಷ್ಠೆ ಕೊಡಲು ಮಲ್ಪ ನೀಡ್ತೀವಿ ಆ ಭಕ್ತಿಲ ಸಮಯದಲ್ಲಿ ಹೇಳುತ್ತೀವಿ.
ಪದ್ಧತಿ ಮತ್ತು ನಿಖಲು ಸ್ಥಾನ ಅನ್ನೋದು ಇತರ ಸ್ಥಾನಗಳು ಇದ್ದಾನೆ ಸ್ಥಾನ ಅವರಿಗೆ ಆ ದೈವದ ಪ್ರೇರೇಪಣೆ ಪ್ರಕಾರ ಸ್ಥಾನ ಪೂರ ಮತ್ತು ನಿತ್ಯ ಪ್ರತಿಷ್ಠೆ ಬ್ರಹ್ಮಗಲ ಪುರ ಮನೆ ಇತ್ತೆ ಪೂಜೆ ಮಾಡ್ಕೊಂಡು ವಿಚಾರ ಅವು ಇಂಚಂದು ನಿಖಲು ಪನ್ನೋದು ಮತ್ತು ದೇವಸ್ಥಾನಗಳು ಸಂಕ್ರಮಣ ಮಾತ್ರ ಪೂಜೆ ದಿನಾಲ ಪೂಜೆ ದಿನಾಲ ದಿನಾಲ ತುಳ ಮತ್ತು ಕುಟುಂಬದ ಇಲ್ಲದ ಮಾಡ್ತೀನಿ ಕುಟುಂಬದ ವಾಸ್ತವ್ಯ ಮೂಲಕಲ್ಲಿ ಮನೆ ಏರು ಐದು ದಿನಾಲ ತುಳ ರಾಪಣ ತಿಂಗಳು ತುಳಸಿ ನೀರು ನೈಟ್ ನೀರು ಮೈತು ಜನ ನೀರು ಮೈ ತುಳಸಿ ದಿನ ಕಾಂಡೆ ಈಗ ಸಂಕ್ರಮಣ ಪೂಜೆ ದೇವ್ರು ಮಾಡ್ತೀನಿ ಸಂಕ್ರಮಣ ಪೂಜೆ ಏನೇ ಮಾಡ್ತೀನಿ ಸಂಕ್ರಮಣ ನಿಘಂಟು ಪೂಜೆ ಮಾಡ್ಕೊಂಡು ಪಕ್ಕ ಆಯ್ತು ಸಹಕಾರ ಜನ ಮೇರಿ ಮೇರಿ ನನ್ನ ಈ ಜನ ಉಂಚ ಎರಡು ಜನ ಯಾವ ಇಲ್ಲ ಉಳ್ಳಾಯಿ ಬೇರೆ ಸಹಕಾರ ಜನ 3 ಫುಟ್ಗಳು ಜಾಸ್ತಿ ಎತ್ತರ ಜಾಸ್ತಿ ಅವನ ಉಳ್ಳಾಯಿ ಬೇರೆ ಹೊಲಿಗೆ ಅಂಜಿ ವಯರ ಇದೆರಡು ಕೊರ್ಪಣ ಇರಬೇಕು ಮಾತೆಲ್ಲ ಕೊರ್ಪಣ ಅಂಗಿ ಬಾಡ್ದು ಕೊಟ್ಟರು ಅಲ್ಲಿ ಅಂಗಡಿ ಹಿಡಿದು ಬರ್ತದೆ ಕೈಕಾರ ತೆಕ್ಕಂದು ಎತ್ತು ಅಂಗಿ ತೆತ್ತದು ಎಡ್ಡೆ ಮಡಿ ತುತ್ತದು ಉಳ್ಳಾಯಿ ಸಹಕಾರ ಒಪ್ಪಣಕ್ಕಿಲ್ಲ ಅಂಜನೆ ಮಡಿ ಮತ್ತು ಕೈಕಾರ ಒಂದೇ ಸಹಕಾರ ಒಂದು ಜನರು ಸಹಕಾರ ಸಹಕಾರ ಮಾಡ್ತಾರೆ ಪೂಜೆ ಮಾತ್ರ ಮಾಡ್ಕೊಳ್ಳೋ ಅಧಿಕಾರ ಉಂಟು ಪೂಜೆ ಮಾಡ್ಕೊಳ್ಳೋ ಅಧಿಕಾರ ಉಂಟು ಕಂಡ ಮಾತ್ರ ಬೊಗ್ಗಾಯಿರ ಕೊಂಚ ಎರಡು ಕೊಂಚ ಜನ ಶುದ್ಧ ಚೂರು ಕೂಡ ಐಕು ಈತ ಒಂದು 10 ಜನ ಕಲ್ಲಕ್ಕನೆ ಒಂದು ಅಸೌಖ್ಯ ಉಂಟು ಮಾತ್ರ ಪೂಜೆ ಬಾಕಿ ಅಂಚ ಯಾರು ಸೌಖ್ಯ ಅವಡೊಂದು ಬಂಡನೆ ಆಗ್ತದೆ ಆರೋಗ್ಯ ದೇವರು ಅಸೌಖ್ಯ ಅಂಡೆ ಸರಿ ಏನು ಅಸೌಖ್ಯ ನಂಗೆ ಗೊತ್ತಾಗ್ಬಿಟ್ಟೆ ಎಂಗೆ ಆ ಸಂಕ್ರಾಂತಿ ಇಡಬಾರಂಡು ಅಡೆಬಾರಂಡು ಒಂದು ಬರೀ ಒಳ್ಳೆ ಬತ್ತೆ ಹೆಂಗೆ ಇದೀತು ಮನ್ಪೊಲ ಮಾಡುತ್ತೆ ಗಡಪುರ ಸಂಕ್ರಾಂತಿಗೆ ಆಡಿ ಇಡೆಗೆ ಬರೋದು ಅದು ಹೋಗಿ ಮಕರ ಸಂಕ್ರಮಣ ಮಾಡ್ಕೊಳ್ಳಿ ಆ ಮಕರ ಸಂಕ್ರಮಣ ತಪ್ಪೋಗಿ ಅದಕ್ಕೆ ಮುಂದೆ ತೊಗೊಂಡ್ಕೊಡು ಅದಕ್ಕೆ ಒಂದು ವ್ಯವಸ್ಥೆ ಅವರಿಗೆ ಒಂದೇ ವ್ಯಕ್ತಿಗೆ ಪೂಜೆ ಮಾಡ್ತಾರೆ ಕಷ್ಟ ಆಗ್ತದೆ ಓಡಾಡ್ತಾರೆ ನಮ್ಮ ರಘು ಹಾಗೆ ಸಹಕಾರ ಒಂದು ಜನ ಹಾಗೆ ಅನಿವಾರ್ಯ ಅಂಚಿನ ಅನಿವಾರ್ಯ ಪರಿಸ್ಥಿತಿ ಬರ್ತನಾನೆ ಆ ಬದಲಿದನ್ನು ಪೂಜೆ ಮಾಡ್ತಾರೆ ಎಲ್ಲ ಸಹಕಾರ ಎತ್ತೊಂದು ಬರ್ತದ ಮಾನ್ಪವನು ಅವೇ ಒಂಜಿ ಮಾತ್ರೆ ಸಂಕ್ರಾಂತಿ ದಾನಿ ಮಾತ್ರೆ ಒಂಜಿ ಜನವರಿ ಸಂಕ್ರಾಂತಿ ದಾನಿ ಬಾಡಿಗೆ ಜನ ಬಂದು ಪೂಜೆ ಮಾಡ್ಕೊಂಡು ಹಿಡಿದು ಕುಟುಂಬದ ಪೂಜೆ ಮಾಡ್ಕೊಂಡು ಹೇಳ್ದೆ ಬಾಡಿಗೆ ಜನ ದುಡ್ಡು ತಗ ಪೂಜೆ ಮಾಡಿ ಅಂಡ ಕುಟುಂಬದ ಎನ್ನ ದೈವ ಮಾಡ್ಕೊಂಡು ಶ್ರದ್ಧೆಯಲ್ಲಿ ಪೂಜೆ ಮಾಡಿ ಇಡೀ ಕುಟುಂಬಕ್ಕೆ ಪ್ರಯೋಜನ ಅವು ಅಂಚೆ ಮಕ್ಕಳು ಬರೋದು ಮತ್ತೆ ಸಂಕ್ರಮಣ ನನ್ನ ಸೋಣರು ತಿಂಗಳು ಇಡೀ ದೀಪದಿ ಹೋಗು ಅವು 2 ದೀಪ ಬಾಕಿ ತೊಲೆ ಇದೀವಿ ತೊಲೆ ಇದೀವಿ ಸಾಣರು ಅಂತ ಪದ್ಧತಿ 2 ದೇವರು 3 ದೇವರು ಇವಾಗ ಬರೀ ನಾವು ಕೂಡಲೇ ಹಿಂದೆ ತೆರಿಪವರು ಎಲ್ಲ ಬರೀ ಇದು ಒಂದು ಜನ ಎಷ್ಟು ಒಬ್ಬ ಜನ ಏನು ಅಂದ ಅವೇ ಐಕೆ ಬಂದ್ಕನೆ ಅಂದು ಕೈತಲ್ಲಕ ಮೂಲೆ ಮೂಲೆ ಕೈತಲ್ಲ ಇಲ್ಲ ಉಂಟು ಅಂದ್ರೆ ಅನಿವಾರ್ಯ ಕರಗಣಿ ಜನ ಬೋರ್ಡ್ ಹಾಕೊಂಡು ಬೋರ್ಡ್ ಒಂಜಿ ತಪ್ಪೋಗಿ ಕುಟುಂಬದ ಇಲ್ಲ ಮಾಡ್ತಾರೆ ದೇವಸ್ಥಾನ ಮಾಡ್ತಾರೆ ಪೂಜೆ ಮಾಡ್ತಾನೆ ಮಾತ್ರ ಪ್ರಯೋಜನ ಅರ್ಚನೆ ಸಪ್ರಭಾವನೆ ಶಿಲಾಭೂತ ಶಂಕರ ಪೂಜೆ ಮಾಡ್ಕೊಂಡು ಕೈಕೊಂಡು ಆ ಪೂಜೆ ಟಿಕಂಡು ಕಲ್ಲಬಹುದು ಶಂಕರ ಈಶ್ವರ ಮಾತಾಡ ಪೂಜೆ ಮಾಡ್ಕೊಂಡು ಬರ್ತಾನೆ ಮಾತ್ರ 5 ಗಂಟೆಗೆ ನೀರು ಮೈ ತುಂಬ
ಮಿತವಾಗು ನೀರು ಈಟು ಮತ್ತು ಹೊರಗೆ ಬರ್ತಾನೆ ದಯಮಿತವಾಗು ಅಂಚೆ ನಮ್ಮ ದೇವರಿಗೂ ಪೂಜೆ ಮಾಡ್ಕೊಂಡು ಬರ್ತಾನೆ ಅವು ಉಂಟೆ ಆಗ್ತದೆ ಆಯ ಮಾಡ್ಕೊಡು ಮೇ ಮಾಡ್ಕೊಡು ಎಂಟೂರು ಸತಿ ಇದ್ದಿಂದ ಅಡಿಗೆ ದೈವ ಬಡೋದು ರಂಗು ಬಡೋದು ದೈವ ಪೂಜೆ ಮಾಡ್ಬೋದು ನನಗವ್ರು ಇಟ್ಲೈಕೆ ತಯಾರಾಗು ನೀರು ಜನ ಏನಾರು ಬಂದಿದ್ದಾರೆ ಬಂದು ಯಾರು ಸ್ಥಾನ ಹಾಕಿದ್ದು ಸ್ಥಾನದಿಂದ ಆರಾಧನೆ ಆತ ಶಕ್ತಿ ಬರ್ಕೊಂಡು ಇಟ್ಲ ದೈವ ಶಕ್ತಿ ಕೊಡ್ಬಾರ್ದು ಇದು ಮಡಿ ವಸ್ತ್ರ ತುಂಬ ಅರ್ಧ ಬಾಡಿನ ಕುಂಟು ತುಂಬ ಮತ್ತು ಚಂಡಿ ಕುಂಟು ಅನಿವಾರ್ಯ ಚಂಡಿ ಕುಂಟು 7 ಸತಿ ಬಾಕಿನ ಹುಷಾರಿದ್ದೀನಿ ಬರ್ತೀನಿ ಮಾತ್ರ ಹೆಂಗೆ ಅಡೆವಾರು ಶಬರಿಮಲೆ ಟಿಕೆಟ್ದವು రెండు సಲ ఇంచు ఆతినకి కూడా ಕುಟುಂಬ ಆಮೇಲೆ ಸೂತ ಬರಬಲ್ಲಿ ಆತದಿನ ಆಮೇಲೆ ಸೂತಕ್ಕೆ ಮುಗಿದು ಇವತ್ತು 14 ಗರಿಬೆಟ್ಟಿಗೆ ಬೇಡಿಕೆ ದಿವಳಿ ಸಂಕ್ರಾಂತಿ ಸೋನೋಡ್ಲ ಸೂತಕ್ಕೆ ತಗಾಯಿಸಿ ಎಲ್ಲರೂ ಎಲ್ಲ ಸಂಕ್ರಾಂತಿ ಎಲ್ಲ ಇದು ಮಾಡ್ಬಾರಾಗಿ ಎಲ್ಲ ಮಾಡ್ತಾರೆ ಎಲ್ಲ ಅಥವಾ ಅಥವಾ ಒಂದು ಗುಚ್ಚಿ ಇದನ್ನು ಮಂಗಳವಾರ ಶುಕ್ರವಾರ ಮಾಡ್ಬೋದು ಇದಕ್ಕೆ ಬೇರೆ ರೂಟ್ ಬರ್ಬೋಣ ಮಂಗಳವಾರ ಮತ್ತೊಂದು ಬಲೆ ಸಂಕ್ರಾಂತಿ ಕೆಲವೊಂದು ಮಾಡಿರ್ತಾರೆ ಶಾರದಾ ಕ್ಯಾಲೆಂಡರ್ ಹೌದು ಶಾಸ್ತ್ರ 5 ಪ್ರಕಾರ ಮತ್ತೊಂದು ಮುರಣಿ ಮುಂದೆ ಬಂದತ್ತೆ ತರಕಾರಿ ತಿಂಗಳು ಸಂಕ್ರಾಂತಿ ಆಯ ಬಣ್ಣಿಗೆ ನಮ್ಮ ಏನು ಬಾಲಾಡೆ ಒಪ್ಪಣಾಗ ಸಂಕ್ರಾಂತಿ ಸಂಜೆ ಫೋಟೋ ನೋಡುತ್ತಾರೆ ಅವು ನಮಗಿರಿ ಈಗ ಅವು ಮುಗಿದು ನನ್ನ ಬೇರೆ ಅವು ಮುಗಿನ ನಾನು ಇಡೀ ಬರ್ಪಣೆ ಮಾತ್ರ ಬರ್ಪುಣಾನಿ ಇದೆಯಲ್ಲ ಕಮ್ಮಿ ಇತ್ತನಲ್ಲ ಅವು ಆದರೆ ಉಲಾಯ್ ಹೋಗಿರ್ನವಲ್ಲಿ ಕಾಂಡೆ ಯಾವುದೇ ನಗಲು ಮಾಡಿ ತುಂಬ ಅಂತೆ ನಾವು ಅಲ್ಲ ನಮ್ಮ ಬುದ್ಧಿನ ವಿಕಲ್ಪ ಬಾಕಿ ಪೂಜೆ ಮತ್ತು ಶುದ್ಧಾಚಾರ ಉಪವಾಸ ಸರ್ಕಾರ ದಿನದಿಂದ ಕಟ್ಟೆ ಜೀರ್ನಾಮ ಬಾಕಿ ವಸ್ತು ಕಟ್ಟೆ ಜೀರ್ನಾಮ ಇದಕ್ಕೋಸ್ಕರ ಜೀರ್ನಾಮದಿಕ್ಕಿಂತ ಈಗ ಜಡತನ ಬರೋದು ಅಶ್ರದ್ಧೆ ಬರ್ತದೆ ಈಗ ಕೂಡ ಅಂತ ಬರ್ತದೆ ಹಿಂದೂ ಪೂಜೆ ಅಂತ ದೇವರು ಇರಲ್ಲ ನನಗೆ ನಮ್ಮ ಶ್ರದ್ಧೆಯನ್ನು ಪೂಜೆ ಮಾಡ್ಬೋದು ಶ್ರದ್ಧೆ ಇದ್ದಂಗೆ ಜ್ಞಾನ ಪೂಜೆಗೆ ಫಲ ಇದೆ ಅದಕ್ಕೋಸ್ಕರ ನಮ್ಮ ಶರೀರ ಹಸೋಟಿ ಹಿಡ್ಕೊಂಡು ಅದಕ್ಕೆ ಆಹಾರ ವಸ್ತು ಕಮ್ಮಿ ಇರ್ತದೆ ಶರೀರ ಪೂಜೆ ಮಾಡ್ಕೊಂಡು ಪೂಜೆ ಸಮಾಜದ ಬಗ್ಗೆ ನಿದ್ರೆ ಪೂಜೆ ಮಾಡ್ತಾರೆ ಅಲ್ಲ ಆಯ್ತು ಪುಣ್ಯ ಉಂಟು ಇಲ್ಲ ಆ ಎಡ್ಡೆ ಮಕ್ಕಳಲ್ಲ ಹಾಲು ಮಕ್ಕಳನ್ನ ಹಾಳು ಬರ್ಕೊಂಡು ಹಾಲು ಮಾಡ್ತಾರೆ ಬೋಗ್ಕೊಂಡು ದೀಪಾವಳಿ ಎಣ್ಣೆ ಬಾಯ್ಕೊಟ್ಟು ಆ ಎಣ್ಣೆನ 5% ಕರೆಕ್ಟ್ ಎಣ್ಣೆ ಕೊಂಡೇ ಮಾಡ್ತೀವಿ
ಈಗ ವೀಟೋಡು ದೀಪದ ಜಾಸ್ತಿ ಮಾಡ್ಕೊಂಡು ಬರ್ತೀವಿ ತಿಂತಾನೆ ಅವು ಎಣ್ಣೆ ಎಣ್ಣೆ ಊದುವತ್ತಿಗೆ ಹಾಕಿದ್ದೀರ ಊದುವತ್ತಿಗಳು ತಿಂತಿದ್ವು ನಾವು ಊದುವತ್ತಿ ಅರ್ಧ ಹೊತ್ತಿಗೆ ಮತ್ತೆ ಮತ್ತೆ ಒಂದು ಗಿಡ ಉಂಟಾಯ ಮತ್ತೆ ಅದೇ ಮಂಚ ಬರ್ತೀವಿ ನೇರಗಳು ಬರ್ತೀವಿ ಉಂಟ ಇದು ಪೂದಿನ ಆನಿಗಾನಿ ಅಪ್ಪಗಪ್ಪಗೂ ತಿರ್ಬೋದು ಇದನ್ನು ಕೊನೆ ಆಗ್ಬೋದು 3 ತಿರುಗು ಹಾಕಿ ಇನ್ನು ದಿನ ಪೂಜೆಗೆ ಎರಡು ಗಂಟೆಗಳು ನಿಂತಿದ್ದಾವೆ ಮಾತಾಡಿ ದಿನಾರು ಪೂಜೆ ಮತ್ತೆ ಅದು ಇನಿತಿ ಇದನ್ನ ನಮ್ಮ ಪೂಜೆ ಅಂಡ ಇಂಥ ಪೂಜೆ ಪರ ಜಿನಿ ನೆಗಲ ಹೋಗಿ ಕೋಲಗಳು ಅದೇ ಇನಿತ ಅಂಚ ತಿಳಿಸಿ ಮತ್ತೆ ಮೇಲೆ ಕೊಟ್ಟ ಪಾಡಲಂತೆ ಅವು చెప్పడదు ಇದನ್ನ ಬೇರೆ ಗಂಟೆ ದೀಪ ಮಾಡ್ತಾರೆ ಪೂರಿ ಪಂಜುಟಿ ಪೂರಿ ತಿಂತೆ ಪೂರ ಉಂಟ ಚಾಲಜಿ ವರ್ಷದ ಅದೇನಂತ ನಮ್ಮ ಕೇಳ್ನ ನಾವು ಹೆಂಗ್ ಪೂಜೆ ಮಾಡಿ ವರ್ಷ ಬರ ನಮ್ಮ ಮಾತೆಲ್ಲ ಅನುಕೂಲ ಮನ್ಕೊಲ್ಲ ಎಂಟು ಬರ ಪುರುಸೊತ್ತಿಂದ ಮಂದಿ ಎರಡೇ ದಿನ ಮಾತ್ರ ಬರೀ ಗ್ರಾಮದಲ್ಲಿ ಒಪ್ಪರೆ ಇವತ್ತು ಭಾಗದ ಅದೇ ಇನ್ನು ಏಪ್ರಿಲ್ ನೋಡ್ತು 30 ಯೂಸ್ ಮಾಡ್ಕೊಳ್ಳಿ ಬೇಗ ದಿಕ್ಕು ನೋಡಿಸಿ ಮತ್ತು ವಲಸರಿ ಗಂಡಾಗ ಅವರು ಬಸ್ ಅದು ಉಂಟೆ ಆ ಟೈಮ್ ಫುಲ್ ಕೊಂಡ ನೋಡ್ದಲ್ಲ ಏಪ್ರಿಲ್ 14 ಮೊದಲೈದು ಬಿಸ್ವರ್ ಮತ್ತೆ ಬಿಸ್ಗಾರಿ ಲೆಕ್ಕ ಮಾಡ್ಬೇಕು ಬಿಸ್ಗಾರಿದ್ದು ಮಿಕ್ಸ್ ಮಾಡ್ತಾರೆ
ಸೇವಿತಾಂ ಹಸ್ತೆ ಚಕ್ರಧ್ರಾಲಿಧಾಂ ಧ್ರಾಣಾಮಲಾತ್ಮಕಾಂ ಕೃಷ್ಣರಾಂ ಭಕ್ತಾಂ ನೇತ್ರಾಂಬದೆ ಅವಳು ನಮ್ಮ ಮಾತಾಡಲಿತ್ತು ಗುರು ದೈವದರನ ಸೋಮನ ಸೋಮನ ಹೀರಾಜನ ಹತ್ತುವರೆಗೆ ಮಾತ ಇತ್ತು ಆ ದೇವರ ಗಣಪತಿ ಪ್ರಾರ್ಥನೆ ಹೋದ ರಾಮಕ್ಕನ ಹಿಡಿತನಟ್ಟು ಈ ಜಾಗದ ಪ್ರಾರಂಭ ಮಾಡ್ತೀನಿ ಕುಟುಂಬದ ದೈವದರ ಆರಾಧನೆಗೆ ಕೊಡೋದು ಉದ್ದೇಶ ಹೋದೆ ತಂಚನೆ ಆ ರಾಮಕ್ಕನ ನೆನಪದಿ ಒಂದೇ ಈ ಜಾಗದ ಪ್ರಶ್ನವಂತ ಸಮಯದ ಕಾಲಗದುಂಬು ಪ್ರಶ್ನೆ ಮಾತುಕೆಂದು ಕುಟುಂಬ ಗೊಂಜಿ ಇಲ್ಲ ಅವಳು ದೈವ ಗೊಂಜಿ ಸ್ನಾನ ಮಂಡಿಗೆ ಅವಳು ಮಾತು ಸೋಜುತ್ತಾನೆ ತಾ ಪರಿಹಾರ ಕರ್ಮಗಳು ಮಾಡ್ಕೊಂಡು ಗೋಡೆ ಆ ಸ್ಥಾನ ಮತ್ತು ಶುದ್ಧ ಅಂತ ಇನ್ನೇ ಯಥಾಶಕ್ತಿ ಅದನ್ನು ತಿತ್ತಿ ಆ ಗುಳಿಗ ಪ್ರತಿಷ್ಠಿಲ ಪ್ರತಿಷ್ಠಿಲ ಮಾಡ್ತದೆ ಮಾಡ್ತಿದ್ದ ಕರ್ಮಡು ಆ ದೇವರು ನಮಗೆ ಸಂಪೂರ್ಣ ಪ್ರಾಪ್ತಿ ಅದರ ಸಾನ್ನಿಧ್ಯ ಪರಿಪೂರ್ಣವಾಗಿತ್ತು ನಮ್ಮಿಂಚಿ ಕುಟುಂಬ ಸಂಸಾರ ಪಟ್ಟಣ ಸಮಸ್ತ ದುಷ್ಟಾರ್ಪಣ ಅಂತ ಕಳೆದು ಪೂಜೆ ಮಾತು ಇಂಚೆ ಮಾಡ್ಕೊಂಡು ನಿಶ್ಚಯ ಮತ್ತು ಮಕ್ಕಳೇ ಬೋಡಾಪನ ಶಕ್ತಿ ಮತ್ತು ಆಯುಷ ಮಾತ್ರ ಶ್ರದ್ಧೆ ಕೊಡದು ಅಕ್ಲಾಕ್ಲ ಮಾಡ್ಕೊಂಡು ಉದ್ಯೋಗಗಳ ಅಭಿವೃದ್ಧಿ ನೆಮ್ಮದಿ ಕೊಡದು ಉತ್ತರ ಅಕ್ಲ ಇಟ್ಟುಕೊಂಡು ಪೂಜೆಗೆ ತಂದು ಮಾತ್ರ ಉತ್ತರೋತ್ತರ ಶ್ರೇಯ ಬಾಳ ಸತ್ತಿಲ್ಲ ಹದಿನೈದಾರ ಧೈರ್ಯ ರೋಂಗಲವಾಂಗಲ್ಲಿ ಶ್ರೇಯಕ್ಕೆ ಶರಣ್ಯ ತಮಗೆ ನಾರಾಯಣ ಅವರ ಮಾತುಗಳ ಸುತ್ತು ಇದ್ದು ಅಡ್ಡ ಮೂಲ ಜಾಗ ಹಿಡಿದು ಕುಳಿತುಕೊಂಡ್ರೆ ಅವಳು ಆ ವ್ಯವಸ್ಥೆ ಸಮ ಇತ್ತು ಆ ವ್ಯವಸ್ಥೆ ಸಮ ಆಗಬೇಕು ಇಂಟ್ಲು ಕೊಂಡಾಡ್ಕೊಂಡು ಸಂಪೂರ್ಣ ಸಮಗ್ರ ಇದಕ್ಕೆ ಸಾನ್ನಿಧ್ಯ ಒಳ್ಳೆ ಇರ್ತದೆ ನಾನು